ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ಲೆಲ್ಲೂ ಹಬ್ಬ, ಎಲ್ಲೆಲ್ಲೂ ಸಂಭ್ರಮ. ಎಸ್ ವೀಕ್ಷಕರೇ, ಇದು ದಸರಾ ಸಂಭ್ರಮ, ನಾಡ ಹಬ್ಬ ಅಂತ ಕರೆತೇವೆ. ಸೊ ನಮ್ಮ ಟಿವಿ ವೀಕ್ಷಿಸ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನವರಾತ್ರಿ, ಅದೇ ದಸರಾ ವೈಭವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಸೊ ಇವತ್ತಿನ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನವರಾತ್ರಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತೇ ಇದೆ, ಒಂದ್ ಕಡೆಯಲ್ಲಿ ತುಂಬಾ ಸಂಭ್ರಮ ಅದಾದ್ರೆ 9 ದಿವಸ ಕೂಡ ನವದುರ್ಗೆಯರ ಪೂಜೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೈವೇದ್ಯಗಳನ್ನು ಮಾಡ್ತಾರೆ. ಎಲ್ಲೆಲ್ಲೂ ದೇವಸ್ಥಾನಗಳಲ್ಲೂ ಕೂಡ ಸಂಭ್ರಮದ ವಾತಾವರಣ ಇರುತ್ತೆ. ಅದಲ್ಲದೆ ಮಕ್ಕಳಿಗಂತೂ ತುಂಬಾ ಖುಷಿ. ಈಗ ಗೊತ್ತಿಲ್ಲ, ಕೋವಿಡ್ ಎಲ್ಲ ಆದ ನಂತರ ದಸರಾ ರಜೆ ಅಂತ ಏನೂ ಇಲ್ಲ, ಬಟ್ ಮೊದಲೆಲ್ಲ 2-3 ವರ್ಷದ ಹಿಂದೆ ದಸರಾ ರಜೆ ಅಂತ ಬರ್ತಾ ಇತ್ತು. ಅದು ಕೂಡ ಒಂದು ಖುಷಿ ಇರ್ತಿತ್ತು. ಬಟ್ ಎನಿವೆ, ಈ ಸಲ ಕೂಡ ದಸರಾ ಹಬ್ಬವನ್ನು ವೈಭವವಾಗಿ ಆಚರಿಸದಿದ್ರು ಕೂಡ ಅಲ್ಪ ಮಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ, ಒಂದು ಅರ್ಥಪೂರ್ಣ ರೀತಿಯಲ್ಲಿ ನಾವೆಲ್ಲರೂ ಆಚರಿಸುವ. ಮತ್ತೊಮ್ಮೆ ಇವತ್ತಿನ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಎಸ್, ಆಗ್ಲೇ ನಾನು ಹೇಳಿದೆ, ದಸರಾ ಹಬ್ಬ ಅಂತ ಹೇಳಿದ ತಕ್ಷಣ ವಿಧ ವಿಧವಾದಂತಹ ತಿಂಡಿ ತಿನಿಸುಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಎಲ್ಲವೂ ಒಂದು ರೀತಿಯ ಹಬ್ಬದ ವಾತಾವರಣ ತರ ಇರುತ್ತೆ. ಸೊ ಖಂಡಿತವಾಗ್ಲೂ ಇವತ್ತಿನ ನಮ್ಮ ಈ ಒಂದು ವಿಶೇಷ ಸಂಚಿಕೆ, ನವರಾತ್ರಿ ಹಬ್ಬದ ವಿಶೇಷ ಸಂಚಿಕೆ ಎಂದು ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ರೇಖಾ ಪೈ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ. ನಮಸ್ಕಾರ ಮೇಡಮ್. ನಮಸ್ತೆ. ಫಸ್ಟ್ ಆಫ್ ಆಲ್ ದಸರಾ ಹಬ್ಬದ ಶುಭಾಶಯಗಳು ನಿಮಗೆ. ಸೊ ನನ್ಗನಿಸುತ್ತೆ ಡೇ 1 ಮೊದಲ ದಿವಸ ಅಂತ ಏನಿದೆ ಅದು ಹಳದಿ ಬಣ್ಣ ಅಂತ ಹೇಳ್ತಾರೆ. ಸೊ ನಾನು ಹಳದಿ ಬಣ್ಣ ಹಾಕಿದ್ದೇನೆ. ಸೊ ಅದರ ಅರ್ಥ ಏನಂತ ಹೇಳಿದ್ರೆ ಸಂತೋಷ, ಖುಷಿ ಮತ್ತೆ ಶಾಂತಿ ಎಲ್ಲವೂ ಇರಲಿ ಅಂತ ಹೇಳೋ ಒಂದು ಸಂದೇಶವನ್ನು ಹಳದಿ ಬಣ್ಣ ಕೊಡುತ್ತೆ. ಸೊ ನವರಾತ್ರಿಯ ಮೊದಲ ದಿವಸ ಹಳದಿ ಬಣ್ಣ ನಾನು ಹಾಕಿದ್ದೇನೆ. ನಾಳೆ ಅಂದ್ರೆ ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಗ್ರೀನ್. ಸೊ ನೀವು ಈಗಲೇ ಗ್ರೀನ್ ಹಾಕಿದೀರಾ. ಸೊ ಗ್ರೀನ್ ಇಸ್ ಇಂಡಿಕೇಟ್ಸ್ ಪ್ರಾಸ್ಪ್ಯಾರಿಟಿ, ಸಮೃದ್ಧಿ ಅಂತ ಹೇಳ್ತಾರೆ. ಸೊ ಎನಿವೆ, ಇಬ್ರು ನವರಾತ್ರಿಗೆ ಆಪ್ಟ್ ಆಗುವಂತಹ ಡ್ರೆಸ್ಸಸ್ ಗಳೆಲ್ಲ ಇದ್ದೇವೆ. ಸೊ ಯಾವ ರೀತಿ ಇದೆ ಸಂಭ್ರಮ ಎಲ್ಲ ದಸರಾದು? ಈಗ ಹೋಗ್ಲಿಕ್ಕೆ ಕೊರೋನಾ ಅಲ್ಲ, ಆದ ಕಾರಣ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲೇ ಮತ್ತೆ ಆಚರಿಸ್ಬೇಕಷ್ಟೇ ಅಲ್ವಾ. ಸ್ವಲ್ಪ ರೀತಿಯ ಸಡಿಲಿಕೆ ಇದೆ, ಹಬ್ಬಗಳನ್ನ ಆಚರಿಸಬಹುದು, ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ರೀತಿಯ ಸಂಭ್ರಮವನ್ನು ಮಾಡ್ಕೊಳ್ಬಹುದು ಅಲ್ವಾ. ಸೊ ಮತ್ತೊಮ್ಮೆ ನಿಮ್ಗೆ ಇವತ್ತಿನ ನಮ್ಮ ವಿಶೇಷ ಸಂಚಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ಖಂಡಿತವಾಗ್ಲೂ ಏನೆಲ್ಲ ಜಾಸ್ತಿಯಾಗಿ ನಿಮ್ಮ ಮನೆಯಲ್ಲಿ ದಸರಾ ಈ ನವರಾತ್ರಿ ಉತ್ಸವದೊಂದು ಏನೆಲ್ಲ ಮಾಡ್ತೀರಾ ಸ್ಪೆಷಲ್? ನಾವು ಫಸ್ಟ್ ಡೇ ಕೊರಳ ಹಬ್ಬ ಮಾಡ್ತೇವೆ. ಕೊರಳ ಹಬ್ಬ ನವರಾತ್ರಿಗೆ ಹಾಕುದು. ಸೊ ಹಾಗಾದ್ರೆ ಇವತ್ತು ಹೌದು, ಓಕೆ, ಫಸ್ಟ್ ಡೇ. ಓಕೆ, ಮತ್ತೆ ಅದನ್ನು ಆಚರಿಸ್ತೇವೆ. ಮತ್ತೆ ವಿಜಯದಶಮಿ ಅಂದು ಸ್ವಲ್ಪ ಚಿಕ್ಕ ಮಟ್ಟಿಗೆ ಆಚರಿಸ್ತೇವೆ. ಸೊ ಏನಿದು ಕೊರಳಹಬ್ಬ ಅಂತ ಹೇಳಿದ್ರೆ ಏನು? ಅದು ಕೊರಳು ಹಾಕ್ಲಿಕ್ಕೆ, ಅಂದ್ರೆ ನಮ್ಗೆ ದೇವಸ್ಥಾನದಲ್ಲಿ ಕೊಡ್ತಾರೆ ಅದು ಕೊರಳು ಹಾಕ್ಲಿಕ್ಕೆ. ಅಂದ್ರೆ ಭತ್ತ ಎಲ್ಲ ಮತ್ತೆ ಮಾವಿನದ್ದು ಗೆಲ್ಲು ಅದೆಲ್ಲ ಹೀಗೆ ದೇವರ ಮೊದಲ ಬೆಳೆ ಅಂತ ಹೇಳ್ತೇವೆ. ಓಕೆ ಓಕೆ ಓಕೆ, ನೈಸ್ ನೈಸ್. ಸೊ ಇದನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಸೊ ಇವತ್ತು ಸ್ಪೆಷಲ್ ಆಗಿ ಏನ್ ಅಡಿಗೆ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಾನು ನವರಾತ್ರಿಗೆ ಅಂತಲ್ಲ, ಚೋಲೆ ಭಟೂರೆ ಮಾಡುವಂತ. ಓಕೆ, ಆಮೇಲೆ ಅದೇ ಚೋಲೆ ಬೇರೆ ಮಾಡ್ತೇನೆ, ಭಟೂರ ಬೇರೆ ಮಾಡಿ ತೋರಿಸ್ತೇನೆ. ಚೋಲೆ ಬೇರೆ, ಭಟೂರೆ ಬೇರೆ. ಬಟ್ ಏನೋ ಆಗ್ಲಿ, ನನ್ಗನ್ಸುತ್ತೆ ಕೆಲವೊಂದು ಉತ್ತರ ಭಾರತದಲ್ಲೆಲ್ಲ ಈ ನವರಾತ್ರಿ ಉತ್ಸವ ಟೈಮಲ್ಲಿ ಗರ್ಬಾ ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದು ಕೂಡ ಆ ಚೋಲೆ ಅದು ಇದೆಲ್ಲ ಆ ಕಡೆದ್ದೇ ಸ್ವಲ್ಪ ಫುಡ್ ಆಗಿರುತ್ತೆ ಅಲ್ವಾ. ಎಸ್, ಎನಿವೆ, ಈ ದಸರಾ ಹಬ್ಬದ ಮೊದಲ ದಿವಸದಿಂದ ಇವತ್ತಿನ ಸಂಭ್ರಮ ಏನಿದೆ ನಮ್ಮ ಕಿಚನ್ ಅಲ್ಲೂ ನಾವು ಸ್ಟಾರ್ಟ್ ಮಾಡುವ ಅಲ್ವಾ. ಬನ್ನಿ. ಎಸ್ ಮೇಡಮ್, ಸೊ ನಮ್ಮ ಕಿಚನ್ ಅಲ್ಲಿ ಇದೇವೆ ಈಗ ನಾವು. ಸೊ ಫಸ್ಟ್ ಏನ್ ಮಾಡ್ತಾ ಇರೋದು ಹಾಗಾದ್ರೆ? ಚೋಲೆ ಮಸಾಲ ಮಾಡ್ತೇನೆ. ಚೋಲೆ ಮಸಾಲ ಮಾಡುವಲ್ಲ? ಎಸ್, ಸ್ಟಾರ್ಟ್ ಮಾಡುವ. ಹೇಗೆ? ಫಸ್ಟ್ ಗೆ ಬಾಣಲೆ ಕೊಡಿ. ಓಕೆ,
ಗ್ಯಾಸ್ ಹಚ್ಚಲಿಯಾ? ಹಾಂ, ಓಕೆ. ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇನ್ನೆಲ್ಲ ಹಬ್ಬಗಳ ದಿವಸಗಳಲ್ಲಿ ಬೇರೆ ಬೇರೆ ಅಡುಗೆ ಮಾಡ್ಲಿಕ್ಕೆ ಇರುತ್ತೆ, ಎಣ್ಣೆ ಅಂತೂ ಬೇಕು ಅಲ್ವಾ? ಸಾಕಾ? ಸ್ವಲ್ಪ ಹಾಕಿ. ಸೊ ಆರೋಗ್ಯಭರಿತವಾದಂಥ ಎಣ್ಣೆ ಇದು. ಓಕೆ. ಸೊ ನನಗನ್ಸುತ್ತೆ ಈ ಚೋಲೆ ಭಟೂರೆ ಇದೆಲ್ಲ ಪಂಜಾಬಿ ಫುಡ್ ಅಲ್ವಾ? ಉತ್ತರ ಭಾರತದಲ್ಲಿ ಪಂಜಾಬಿಯನ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಹೌದು. ಫಸ್ಟಿಗೆ ಜೀರಿಗೆ ಹಾಕಬೇಕು. ಜೀರಿಗೆ, ಓಕೆ. ನೆಕ್ಸ್ಟ್ ಕುಮಟೆ ಮೆಣಸು. ಒಂದು 2 ಸಾಕಾಗುತ್ತೆ. ಹಾಂ ಸರ್. ಸೊ ನನಗನ್ಸುತ್ತೆ ಈ 9 ದಿವಸ ಕೂಡ ಹಾಕಿ. ಪಲಾವ್ ಎಲೆ. ಓಕೆ. ಸೊ 9 ದಿವಸ ಕೂಡ ಎಲ್ಲ ವೆಜ್ ಐಟಮ್ಸೇ ಇರುತ್ತೆ ಅಲ್ವಾ? ಹೌದು, ಹೆಚ್ಚಾಗಿ ಮಾಡ್ತಾರೆ. ಓಕೆ. ಈಗ ನೀರುಳ್ಳಿ ಹಾಕ್ತೇನೆ. ಎಷ್ಟು ನೀರುಳ್ಳಿ ಬೇಕು? ಒಂದು 3 ಉಂಟು. ಓಕೆ. ಇದು ಬ್ರೌನಿಶ್ ಬರಬೇಕು ಸ್ವಲ್ಪ. ಓಕೆ. ಸೊ ಇದು ಚೋಲೆ ಮಸಾಲ ನನಗನ್ಸುತ್ತೆ ಬೇರೆ ಜೊತೆ ನೆಂಚ್ಕೊಳ್ಳಿಕ್ಕೆ ಕೂಡ ಒಳ್ಳೆ ಕಾಂಬಿನೇಷನ್. ಚಪಾತಿಗೆಲ್ಲ ಮಾಡ್ಬೋದು. ಚಪಾತಿಗೆ. ಚಪಾತಿ. ಹೌದು. ಸ್ವಲ್ಪ ಉಪ್ಪು ಹಾಕ್ತೇನೆ. Okay. ಜಸ್ಟ್. ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಓಕೆ. ನೆಕ್ಸ್ಟ್ ಟೊಮೆಟೊ. ಟೊಮೆಟೊ ಒಂದು ಅರ್ಧ ಸಾಕಾಗುತ್ತಾ? ಒಂದು ಇಡಿ ಬೇಕಾಗುತ್ತೆ. ಓಕೆ. ಸೊ ನೀವೇನೆಲ್ಲ ಮಾಡ್ತೀರಾ ಅಂದರೆ 9 ದಿವಸ ಬೇರೆ ಬೇರೆ ರೀತಿಯ ಅಡುಗೆ ಮಾಡ್ತೀರಾ ಅಥವಾ ಹೇಗೆ? ಇಲ್ಲ, ಆ ಥರ ಏನಿಲ್ಲ. ಅಂದರೆ ಒಂದು ಸ್ಪೆಸಿಫಿಕಲ್ ಆಗಿ ಏನಾದರೂ ಒಂದು ಇದೆ ಅಡುಗೆ ಒಂದು ಮಾಡ್ತಾರೆ, ಇದು ದಸರಾಕ್ಕಂತಲೇ ಮಾಡೋದು ಅಂತ ಆ ಥರ ಏನಾದರೂ ಇದೆಯಾ? ಹೌದು. ಫಸ್ಟ್ ಡೇ ನಾನು ಹೇಳಿದಲ್ಲ ಕೊರಳ ಹಬ್ಬ ಅಂತ, ಅದಕ್ಕೆ ಮುಳ್ಳು ಸೌತೆದು ಒಂದು ತೆಂಗಿನ ಹಾಲು ಇದು ಮಾಡಿ ಮಾಡಬೇಕು. ಮುಳ್ಳು ಸೌತೆಗೆ? ಹೌದು. ಆಮೇಲೆ ಶುಂಠಿ ಮತ್ತೆ ಕಾಯಿ ಮೆಣಸು ಎಲ್ಲ ಹಾಕಿ, ಮತ್ತೆ ಆ ದಿವಸ ನೀರುಳ್ಳಿ ಬೆಳ್ಳುಳ್ಳಿ ನಾವು ತಿನ್ನುವುದಿಲ್ಲ. ಆ ದಿವಸ ಹಾಕಲಿಕ್ಕಿಲ್ಲ. ಮತ್ತೆ ಅಕ್ಕಿ ಪಾಯಸ. ಅಕ್ಕಿದು ಪಾಯಸ ಮಾಡ್ತೀರಾ? ಅದು ಮೊದಲ ದಿವಸ ಅಥವಾ ಎಲ್ಲ ದಿವಸ? ಅಲ್ಲ, ಕೊರಳ ಹಬ್ಬ ದಿವಸ ಒಂದು ದಿವಸ ಮಾತ್ರ. ಮತ್ತೆ ಇದು ಕಂಚಲ ಮತ್ತೆ ಅಲಸಂಡೆ ಹಾಕಿ ಒಂದು ಗಸಿ ತರ ಮಾಡ್ತೇವೆ. ನನ್ಗನ್ಸಿದೆ ಹಾಗಾದ್ರೆ ಬೇರೆ ಬೇರೆ ವೆರೈಟಿ ವೆಜ್ ಪಲ್ಯ ಅದು ಇದೆಲ್ಲ ಎಲ್ಲ ಇರುತ್ತೆ. ಓಕೆ. ಅಂದ್ರೆ ಮುಳ್ಳು ಸೌತೆ ಅಂತೂ ಆಗ್ಲೇಬೇಕು ಆ ದಿವಸ. ಮುಳ್ಳು ಸೌತೆದೊಂದು ಪದಾರ್ಥ ಅದು ಕಂಪಲ್ಸರಿ. ಇದೀಗ ಬಿಳಿ ಕಡಲೆ, ಅದಕ್ಕೆ ನಾನು ಹುಳಿ ಇದು ರಸ ಹಾಕಿ ಬೇಯಿಸಿ ತಂದಿದ್ದೇನೆ. ಹೌದಾ? ಇದು ಬೇಯಿಸಿದಂತಹ ಬಿಳಿ ಕಡಲೆ. ಹೌದು. ಇದಕ್ಕೆ ಏನೆಲ್ಲ ಹಾಕ್ಲಿಕ್ಕಿದೆ? ಹುಳಿ ರಸ. ಹುಳಿ ರಸ ಹಾಕಿ ಇಡಬೇಕಾ ಅಥವಾ ಬೇಯಿಸುವಾಗ ಹಾಕಬೇಕಾ? ಬೇಯಿಸುವಾಗ ಹುಳಿ ಹಾಕುದಾ ಅಥವಾ ಹೇಗೆ? ಅಲ್ಲ, ಹುಳಿ ಹಿಂಡಿ ಅದರ ರಸವನ್ನು ಅದಕ್ಕೆ ಮಿಕ್ಸ್ ಮಾಡಿ. ಸೊ ಹಾಗಾದ್ರೆ ಬಿಳಿ ಕಡ್ಲಿಗೆ ಹುಳಿದ್ದು ರಸ ಹಾಕಿ ಬೇಯಿಸಬೇಕು. ಹೌದು. ಅಂದ್ರೆ ನಾರ್ತ್ ಇಂಡಿಯನ್ ಮಾಡುವಾಗ ಹೆಚ್ಚಾಗಿ ಸೌತ್ ಇಂಡಿಯನ್ ಅಲ್ಲಿ ಹಿಂಗು ಬಳಸ್ತೇವೆ ನಾವು. ನಾರ್ತ್ ಇಂಡಿಯನ್ ಅಲ್ಲಿ ಜಾಸ್ತಿಯಾಗಿ ಹುಳಿ, ಲಿಂಬೆ ರಸದಲ್ಲಿ ಖಟ್ಟ ಮೀಠ ಆ ತರ ಎಲ್ಲ ಜಾಸ್ತಿ ಅಲ್ವಾ? ಆ ತರ. ತಕೊಳ್ಳಿ. ಈಗ ಇದ್ರ ರಸವನ್ನು ಹಾಕ್ತೇನೆ ನಾನು. ಸೊ ಅವರದಲ್ಲಿ ಸ್ವಲ್ಪ ಹುಳಿ, ಖಾರ, ಉಪ್ಪು ಅದೆಲ್ಲ ಒಳ್ಳೆ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಆಗಿ. ಇನ್ನು ಒಂದೊಂದೇ ಪೌಡರ್ ಹಾಕ್ಬೇಕು. ಸರಿ, ನನ್ಗೆ ಗೊತ್ತೈತಿ. ಯಾಕಂತ ಹೇಳಿದ್ರೆ ಈ ಚೋಲೆ ಮಸಾಲ ಆಗೋದು ಮಸಾಲಗಳಲ್ಲಿ. ಹೌದು. ಸೊ ಈ ಮಸಾಲೆಗೆ ಬೆಸ್ಟ್ ಮಸಾಲೆ ನಮ್ದು ಯಾವಾಗ್ಲೂ ಅರುಣಾ ಮಸಾಲ ಅಲ್ವಾ? ಎಸ್. ಸೊ ಏನ್ ಮಸಾಲ ಫಸ್ಟಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಓಕೆ. ಸೊ ಇದು ಅರುಣಾದವರ ಕಾಶ್ಮೀರಿ ಚಿಲ್ಲಿ ಪೌಡರ್. ಅದು ಖಾರ ಇಲ್ಲ, ಕಲ್ಲರಿಗೆ ಮಾತ್ರ ಹಾಕೋದು. ಓಕೆ. ಸಾಕಾ? ಸ್ವಲ್ಪ ಹಾಕಿ, ಅದು ಕಲ್ಲರ್ ಅದರಲ್ಲೇ ಬರೋದು. ಓಕೆ. ಸಾಕಲ್ಲ? ಓಕೆ. ಆಮೇಲೆ ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್. ಕಾಶ್ಮೀರಿ ಅಲ್ಲ, ರೆಡ್ ಚಿಲ್ಲಿ ಪೌಡರ್, ಮೆಣಸಿನ ಹುಡಿ. ಹೌದು. ಇದರಲ್ಲಿ ಖಾರ ಜಾಸ್ತಿ. ಇದರಲ್ಲಿ ಖಾರ ಜಾಸ್ತಿ. ಸೊ ಇದು ಹೇಗೆ ಖಾರ ಜಾಸ್ತಿಯಾ? ಎಷ್ಟು ಹಾಕ್ಲಿ ಇದು? ಸಾಧಾರಣ ಮೀಡಿಯಂ. ಸಾಕಾ? ಸಾಕು. ಓಕೆ. ಆಮೇಲೆ ಕೊತ್ತಂಬರಿ ಪೌಡರ್. ಕೊತ್ತಂಬರಿ ಪೌಡರ್ ಹಾಕೋಲ್ಲ? ಕೊತ್ತಂಬರಿ ಹುಡಿ. ಓಕೆ. ಸೊ ಇದು ಅರುಣಾದವರ ಧನಿಯಾ ಪೌಡರ್ ಇದು. ಸಾಕಾ? ಸಾಕು. ಬೇರೆ? ಆಯ್ತು. ಸೊ ಇದಕ್ಕೆ ಇದರಲ್ಲಿ ಟೇಸ್ಟ್ ಮೇಕರೇ ಮಸಾಲಗಳು ಅಲ್ವಾ?
ಈಗ ಬೇಯಿಸಿದ ಕಡಲೆ ಹಾಕ್ತೀನಿ. ಬಿಳಿ ಕಡಲೆ, ಓಕೆ. ಸೊ ಇದು ಕಡಲೆ ಬೆಂದಿರೋದ್ರಿಂದ ಮತ್ತೆ ಜಾಸ್ತಿ ಬೇಯಬೇಕಂತ ಇದೆಯಾ? ಇಲ್ಲ 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 ಆ ಅಲ್ವಾ? ಥರ ಇಲ್ಲ. ಸ್ವಲ್ಪ ಮಸಾಲ ಜೊತೆ ಸ್ವಲ್ಪ ಮಿಕ್ಸ್ ಆದ್ರೆ ಆಯ್ತು. ಹೌದು, ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಹಾಕ್ಲಿಯಾ? ಹಾಂ, ಸ್ವಲ್ಪ ಸಾಕು. ಸೊ ಇದು ಮಸಾಲೆ ಜೊತೆ ಹಾಕಿದ ನಂತರ ಎಷ್ಟು ಹೊತ್ತು ಬೇಯಬೇಕು ಮತ್ತೆ? ಸ್ವಲ್ಪ ಹೊತ್ತು ಸಾಕು. ಓಕೆ. ಅಷ್ಟರ ತನಕ ನಾವು ಆ ಸೈಡ್ ಬಾಣಲೆ ಇಡುವ. ಇದಕ್ಕೆ ಮುಚ್ಚಳ ಮುಚ್ಚುವ ಅಲ್ವಾ? ಇದು ಬೇಯ್ತಾ ಇರಲಿ. ಹೌದು. ಸೊ ಇದು ಹಾಗಾದ್ರೆ ಈ ಕಡೆ ನಾವು ಶಿಫ್ಟ್ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕಿ. ಸಾಕು. ಸೊ ಇದೀಗ ನಾವು ಏನು ಮಾಡ್ತಾ ಇರೋದು? ಇದು ಅದಕ್ಕೆ ಹಾಕೋದು, ಅಂದ್ರೆ ಅದು ಸ್ವಲ್ಪ ಗ್ರೇವಿ ದಪ್ಪ ಬರಲಿಕ್ಕೆ. ಓಕೆ ಓಕೆ, ಸರಿ ಸರಿ. ಇದು ಒಂಥರ ಡಿಫರೆಂಟ್ ಟೈಪ್. ಹಾಂ. ಸೊ ಆಕ್ಚುಲಿ ಇದು ಇದಕ್ಕೇನೆ ಮಿಕ್ಸ್ ಮಾಡ್ಲಿಕ್ಕೆ ಇರೋದು, ಬಟ್ ಅದು ಸ್ವಲ್ಪ ತಿಕ್ ಬರಬೇಕಾಗುತ್ತೆ ಅಲ್ವಾ? ಅಂದ್ರೆ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಬರುತ್ತೆ. ವಾವ್, ಸೂಪರ್. ಅದಕ್ಕೆ ನಾವು ಉಪ್ಪು ಹಾಕುದಾ? ಹಾಕಿ. ಬೇಯಿಸುವಾಗ ಉಪ್ಪು ಹಾಕಲಿಲ್ಲ. ಮುಚ್ಚಲಿಯಾ? ಮುಚ್ಚಿ. ಇದೀಗ ಕಾದಿದೆ. ಇದು ಬಿಸಿಯಾದ ಮೇಲೆ ಇದನ್ನು ಹಾಕ್ಬೇಕು, ಹಾಲು ಬೇಯಿಸಿದ. ಇದು ಪೊಟ್ಯಾಟೊ ಅಲ್ವಾ? ಹೌದು. ಓಕೆ. ಸೊ ಬೇಯಿಸಿದಂತಹ ಪೊಟ್ಯಾಟೊ ಹಾಕ್ಲಿಕ್ಕೆ. ಹೌದು. ಸೊ ಇದು ಯಾಕಂದ್ರೆ ಇದು ಬೇಯಿಸಿದ ನಂತರ ಇದನ್ನು ಡೈರೆಕ್ಟೇ ಹಾಕ್ಬೋದು, ಅಂದ್ರೆ ಫ್ರೈ ಮಾಡಿ ಹಾಕಿದ್ರೆ ಜಾಸ್ತಿ ಟೇಸ್ಟ್. ಹೌದು, ಟೇಸ್ಟ್ ಬರ್ತದೆ. ಅಂದ್ರೆ ಈಗ ನಾವು ಇದು ಹಾಕುದಾದ್ರೆ ಬೇಯಿಸಿ ಜಸ್ಟ್ ಹಾಕಿ ಬಿಡ್ತೇವೆ. ಇದಕ್ಕೆ ಮಸಾಲೆ ಹಾಕಿದ್ರೆ ಈಗ ಬೇರೆ ಬೇರೆ, ಈಗ ನಾವು ಯಾವ ಮಸಾಲೆ ಹಾಕಿದ್ದೇವೆ ಅದಕ್ಕೆ ಅದೇ ತರ ಇದಕ್ಕೆ ಮಸಾಲೆ ಹಾಕಬೇಕು. ಓಕೆ. ಈಗ ಹಸಿಮೆಣಸು ಹಾಕ್ತೇನೆ. ಸರಿ. ಅದು ಸಾಕು, ಬೆಂದದ್ದು. ಸಾಕಾ? ಆಫ್ ಮಾಡುದಾ? ಮಾಡಿ. ಎಸ್. ಸೊ ಇದು ಹಾಗಾದರೆ ರೆಡಿ ಆಯಿತು. ಡನ್. ಓಕೆ. ಸೊ ಇದು ಒಂದು ರೀತಿಯ ಸ್ಟ್ರೀಟ್ ಫುಡ್ ಕೂಡ ಹೌದು ಅಲ್ವಾ? ಉತ್ತರ ಭಾರತದ ಗುಜರಾತ್ ಆ ಕಡೆ ಎಲ್ಲ ಹೋದಾಗ ಈ ರೋಡ್ ಬದಿಗೆಲ್ಲ ನನಗನ್ಸುತ್ತೆ ಒಂದು ದೊಡ್ಡ ದೊಡ್ಡ ಪೂರಿ ಅದರಲ್ಲೆಲ್ಲ ಫಿಲ್ ಮಾಡಿ ಎಲ್ಲ ಕೊಡ್ತಾರೆ ಅಲ್ವಾ? ಈಗ ಒಂದೊಂದೇ ಮಸಾಲ ಹಾಕಿ ಫಸ್ಟ್ ನಾನು ಉಪ್ಪು ಹಾಕ್ತೇನೆ. ಓಕೆ. ಹಾಲು ಬೇಯಿಸುವಾಗ ಉಪ್ಪು ಹಾಕಲಿಲ್ಲ. ಓಕೆ ಓಕೆ. ಸೊ ಯಾವ ಮಸಾಲ ಬೇಕು ನಿಮಗೆ? ರೆಡ್ ಚಿಲ್ಲಿ ಪೌಡರ್. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸಾಕಾ? ಸಾಕು. ಕಾಶ್ಮೀರಿ ರೆಡ್ ಚಿಲ್ಲಿ. ಸೊ ಇದು ಕಾಶ್ಮೀರಿ ಹುಡಿ. ಸಾಕಾ? ಹಾಂ, ಸಾಕು. ಕೊತ್ತಂಬರಿ. ಸಾಕು. ಸೊ ಎರಡರಲ್ಲೂ ಕೂಡ ಸೇಮ್ ಮಸಾಲ ಇದೆ. ಹೌದು. ಹೀಗೆ ಮಾಡಿದ್ರೆ ಆಲೂಗೆ ಮಸಾಲ ಹೀರಿಕೊಳ್ತದೆ, ಅದರಲ್ಲಾದ್ರೆ ಹೀರಿಕೊಳ್ಳಲ್ಲ ಅಲ್ವಾ? ಹೌದು. ಆಯ್ತು, ಆಫ್ ಮಾಡುದಾ? ಡನ್. ಓಕೆ. ನೆಕ್ಸ್ಟ್ ಹಾಗಾದ್ರೆ ಇದನ್ನು ಅದಕ್ಕೆ ಹಾಕಿದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಲ್ವಾ? ಹಾಕಿ. ಸೊ ಈಗ ಅದು ಆಲೂ ಮತ್ತು ಕಡಲೆ, ಸೊ ಅದು ಎರಡೂ ಮಿಕ್ಸ್ ಆಗುತ್ತೆ ಅಲ್ವಾ? ಕರೆಕ್ಟ್ ಬ್ಲೆಂಡ್ ಆಗುತ್ತೆ. ಹಾಗಾದ್ರೆ ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡಬಹುದು, ಸ್ವಲ್ಪ ಗ್ರೇವಿ ತರ ಬೇಕಾದ್ರೆ ಆ ತರನೇ ಇಟ್ಕೊಳ್ಬಹುದು ಅಲ್ವಾ? ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸೊ ನಮ್ಗೆಲ್ಲ ದಕ್ಷಿಣ ಭಾರತದವರಿಗೆ ನವರಾತ್ರಿಗೆ ಉತ್ತರ ಭಾರತದ ಫುಡ್ ಬೇಕಂತ ಹೇಳಿದ್ರೆ ಇದೇ ತರ ಮಾಡ್ಕೊಳ್ಬಹುದು ಹಾಗಾದ್ರೆ ಅಲ್ವಾ? ಆಯ್ತು, ಇದಾಗಿದೆ. ಆಯ್ತಲ್ಲ? ಆಫ್ ಮಾಡುವ? ಆಫ್ ಮಾಡಿ. ಓಕೆ, ಡನ್. ಈಗ ಸರ್ವ್ ಮಾಡ್ತೇನೆ. ಬಿಸಿ ಬಿಸಿಯಾದ ಚೋಲೆ ಮಸಾಲ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್. ಸೊ ವೀಕ್ಷಕರೇ,
ದಸರಾ ಹಬ್ಬದ ಒಂದು ವಿಶೇಷ ಸಂಚಿಕೆಯಲ್ಲಿ ಒಂದು ವೆಜ್ ಐಟಮ್, ಅದು ಕೂಡ ಚೋಲೆ ಮಸಾಲ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸ್ವಲ್ಪ ವಿಭಿನ್ನವಾದಂಥ ಅಡುಗೆ ನಿಮ್ಗೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ಚೋಲೆ ಮಸಾಲ ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಚೋಲೆ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಒಣಮೆಣಸು, ಪತ್ತ, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಹಾಕಿ ಹುರಿದು ಬೇಯಿಸಿ. ಆನಂತರ ಬೇಯಿಸಿದ ಕಾಬೂಲ್ ಕಡಲೆಯ ನೀರು, ಅರುಣಾ ಕಾಶ್ಮೀರಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಬೇಯಿಸಿದ ಕಾಬೂಲ್ ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೇಯಿಸಿದ ಆಲೂಗಡ್ಡೆಯನ್ನು ಹುರಿಯಿರಿ. ಬಳಿಕ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿದ ಕಾಬೂಲ್ ಕಡಲೆ ಮಸಾಲೆಗೆ ಸೇರಿಸಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿಯಾದ ಚೋಲೆ ಮಸಾಲ ರೆಡಿ. ಎಸ್, ಸೊ ಒಂದು ರೆಸಿಪಿ ರೆಡಿ ಆಯಿತು. ಏನಿದ್ರು ಕೂಡ ಸ್ವಲ್ಪ ವೈಭವವಾಗಿರಲಿ, ಸ್ವಲ್ಪ ವಿಭಿನ್ನವಾಗಿರಲಿ ಅಡುಗೆಗಳಂತ ಹೇಳಿ ಇವತ್ತು ಖಂಡಿತವಾಗ್ಲೂ ನಮ್ಮ ಗೆಸ್ಟ್ ಇನ್ನೊಂದು ರೆಸಿಪಿ ರೆಡಿ ಮಾಡ್ತಾರೆ. ಸೊ ಏನು ರೆಸಿಪಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನಾವು ರೆಡಿ ಮಾಡಿ ಇಟ್ಟುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಎಸ್ ವೀಕ್ಷಕರೇ, ದಸರಾ ಸಂಭ್ರಮದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಖಾದ್ಯ, ಒಂದು ಪದಾರ್ಥ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ, ಬನ್ನಿ. ಎಸ್, ಸೊ ಮೇಡಮ್ ನೆಕ್ಸ್ಟ್ ಹಾಗಾದ್ರೆ ಏನು ಮಾಡ್ತಾ ಇರೋದು ನಾವು? ಬಟೋರೆ. ಚೋಲೆ ರೆಡಿ ಆಗಿದೆ, ಚೋಲೆ ಮಸಾಲ ರೆಡಿ ಆಗಿದೆ, ಈಗ ಬಟೋರೆ ಮಾಡ್ಕೊಳ್ಳೋದು. ಎಸ್, ಮಾಡುವ ಮೇಡಮ್, ಸ್ಟಾರ್ಟ್ ಮಾಡಿ. ಹೇಗೆ? ಫಸ್ಟಿಗೆ ಬೌಲಿಗೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬೇಕಾ? ಒಂದು 2 ಸ್ಪೂನ್ ಅಷ್ಟು ಜಸ್ಟ್. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಉಪ್ಪು ಹಾಕ್ತೇನೆ. ಅಡಿಗೆ ಸೋಡಾ, ಮೊಸರು, ಇದು ಹುಳಿ ಮೊಸರು. ಈಗ ಇದಕ್ಕೆ ಮೈದಾ ಹಾಕಬೇಕು. ಓಕೆ. ಸೊ ಎಷ್ಟು ಮೈದಾ? 1 ಕಪ್ ಸಾಕಾಗ್ತದೆ. ಅದು ನೋಡಿಕೊಂಡು ಹಾಕಬೇಕು, ನಾವು ಎಷ್ಟು ಬೇಕು ಹೇಳಿ. ಚಪಾತಿ ಹಿಟ್ಟಿನ ತರಾನೇ ಮಾಡ್ಕೊಳ್ಳೋದು. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹಾಕ್ಲಿಯಾ? ಸ್ವಲ್ಪ ಸಾಕು. ಅಂದ್ರೆ ಇದು ಚಪಾತಿ ಹಿಟ್ಟಿನ ತರನೇ ಆಗುತ್ತೆ, ಬಟ್ ಮಾಡಿ ಇಡಬೇಕಾಗುತ್ತಾ ತುಂಬಾ ಹೊತ್ತು? ಹೌದು, 1 ಗಂಟೆ ಆದ್ರೂ ಇಡಬೇಕು. 1 ಗಂಟೆ ಇಡಬೇಕಾಗುತ್ತೆ. ಓಕೆ. ಎಷ್ಟು ಮಿಕ್ಸ್ ಮಾಡ್ತೇವೆ ಅಷ್ಟು ಒಳ್ಳೇದು. ಹೀಗೆ. ಓಕೆ. ಈಗ ಮಿಕ್ಸ್ ಆಗಿದೆ. ನಾನಂದ್ರೆ 1 ಗಂಟೆ ಮನೆಯಲ್ಲೇ ಮಾಡಿ ಇಟ್ಕೊಂಡು ತಂದಿದ್ದೀರಾ? ಓಕೆ. ಸೊ ಆಗ ನಮ್ಗೆ ಟೈಮ್ ಕೂಡ ವೇಸ್ಟ್ ಆಗಲ್ಲ ಅಲ್ವಾ? ಸೊ ನೀವು ಮನೆಯಲ್ಲೇ ಹಿಟ್ಟು ಮಾಡಿ ತಂದಿದ್ದೀರಾ, 1 ಗಂಟೆ ಇಟ್ಟದ್ದಂತ. ಹೌದು, ನೋಡಿ ಈ ತರ ಬರ್ತದೆ. ಈ ತರ ಬರುತ್ತೆ. ಸರಿ, ಓಕೆ. ಹಾಗಾದ್ರೆ ನೆಕ್ಸ್ಟ್ ಇದನ್ನು ಲಟ್ಟಿಸಿ ಡೀಪ್ ಫ್ರೈ ಮಾಡ್ಬೇಕು, ಎಣ್ಣೆ ಇಡಬೇಕು. ಸೊ ಎಣ್ಣೆ ಇಟ್ಕೊಂಡು ಬಿಡುವ ಹಾಗಾದ್ರೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್. ಈಗ ನಾವು ಹಿಟ್ಟು ಕಲಿಸ್ತೇವಲ್ಲ, ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಜಾಸ್ತಿ ಅಲ್ಲ, 1 ಸ್ಪೂನ್ ಸಾಕು, 1-2 ಸ್ಪೂನ್ ಸಾಕು. ಸೊ ಹಾಕಿ ಮತ್ತೆ ರೆಸ್ಟ್ಗೆ ಇಟ್ರೆ ಆಯ್ತು. ಓಕೆ. ಸೊ ನೆಕ್ಸ್ಟ್ ಹಾಗಾದ್ರೆ ಈಗ ಲಟ್ಟಿಸ್ಬೇಕು. ಓಕೆ. ಸೊ ಲಟ್ಟಿಸೋದಂದ್ರೆ ಯಾವ ತರ? ಪೂರಿ ತರನಾ ಅಥವಾ ಚಪಾತಿ ತರನಾ? ಚಪಾತಿ ತರ ಅಲ್ಲ, ಪೂರಿ ತರ. ಪೂರಿಗಿಂತ ಸ್ವಲ್ಪ ದೊಡ್ಡದು. ಓಕೆ. ಓಕೆ. ನೋಡಿ ಈ ತರ ಮಾಡಿ ಹೀಗೆ ತೆಗಿಬೇಕು. ಓಕೆ. ಆ ತರ ತೆಗಿಬೇಕು. ಅಂದ್ರೆ ಯಾತಕ್ಕೋಸ್ಕರ ಹಾಗೆ? ಅದು ಸ್ವಲ್ಪ ಉಬ್ತದಂತ. ಓಕೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಓಕೆ. ಸೊ ಸಾಮಾನ್ಯವಾಗಿ ಚಪಾತಿ ಎಲ್ಲ ಮಾಡುವಾಗ ಈ ತರ ಮಾಡ್ತೇವೆ, ತೆಗೆದಿಡ್ತೇವೆ. ಇದೊಂದು ತರ ಈ ತರ ಮಾಡ್ಬೇಕು. ಓಕೆ.
ಸೊ ಹಾಗಾದ್ರೆ ಆ ಸೈಜ್ ಕರೆಕ್ಟ್ ಆಗುತ್ತೆ. ಪೂರಿದು ಸೈಜು ಅಲ್ಲ, ಚಪಾತಿದ್ದು ಅಲ್ಲ, ಒಂದು ಮೀಡಿಯಂ ಸೈಜ್. ಇದೆಲ್ಲ ಲಾಕ್ಡೌನ್ ಟೈಮಲ್ಲೆಲ್ಲ ಟ್ರೈ ಮಾಡಿದಲ್ವಾ? ಸೊ ಆವಾಗ ಟ್ರೈ ಮಾಡಿದ್ದು, ಈಗ ಹಬ್ಬದ ಟೈಮಲ್ಲಿ ಯೂಸ್ ಬೀಳುತ್ತು. ಹೌದು. ಈಗ ಹಾಕ್ತೇನೆ. ಸೊ ಒಂಥರ ಪೂರಿ ತರಾನೇ ಬರುತ್ತೆ ಅಲ್ವಾ? ಇದು ಪೂರಿ ತರ ಆದ್ರೆ ಕೂಡ ಇದು ಪೂರಿ ತರ ಅಲ್ಲ, ಅಂದ್ರೆ ಇದಕ್ಕೆ ನಾವು ಪೂರಿಗೆಲ್ಲ ಇದು ಮೊಸರೆಲ್ಲ ಹಾಕುದಿಲ್ಲ ಅಲ್ಲ. ಓಕೆ ಓಕೆ, ಅಂದ್ರೆ ಇದು ಸ್ವಲ್ಪ ಹುಳಿಯಾಗಿ ಬರುತ್ತೆ ಅಂತ. ಓಕೆ. ಸೊ ಇಲ್ಲೆಲ್ಲ ನನಗನ್ಸುತ್ತೆ ಇಂಥದ್ದು ತಿನ್ಬೇಕಾದ್ರೆ ರೇರ್ ಆಗಿ ಸಿಗುತ್ತೆ ನಮ್ಗೆ ಅಲ್ವಾ? ಕೆಲವೊಂದು ಆಯ್ದ ಹೋಟೆಲ್ಗಳಲ್ಲಿ ಮಾತ್ರ ನಮ್ಗೆ ಇದು ತಿನ್ಲಿಕ್ಕೆ ಸಿಗ್ಬೋದು. ಆಫ್ ಮಾಡೋದಲ್ಲ ಗ್ಯಾಸ್? ಡನ್. ಓಕೆ. ಖುಷಿಯಿಂದ ಮಾಡಿದ ಚೋಲೆ ಭಟೂರೆ ರೆಡಿ ಆಗಿದೆ. ಟೇಸ್ಟ್ ನೋಡಿ. ತುಂಬಾ ಖುಷಿ ಆಯ್ತು, ಇಷ್ಟು ಖುಷಿಯಲ್ಲಿ ಮಾಡಿ ಕೊಟ್ರಿ. ಸೊ ದಸರಾ ಹಬ್ಬದ ನನಗೂ ಒಂದು ಚಾನ್ಸ್ ಇದು, ಚೋಲೆ ಭಟೂರೆ ತಿನ್ನುವಂತಹ ಒಂದು ಸಂಭ್ರಮ ಅಲ್ವಾ? ವಾವ್, ಎಸ್. ಸೊ ವೀಕ್ಷಕರೇ, ಸೊ ಪರ್ಫೆಕ್ಟ್ ಆದ ಒಂದು ಚೋಲೆ ಭಟೂರೆ ತಿನ್ಬೇಕಾದ್ರೆ ನಾವು ಉತ್ತರ ಭಾರತಕ್ಕೋ ಪಂಜಾಬಿಗೋ ಹೋಗ್ಬೇಕಾಗತ್ತೆ, ಅಥವಾ ಇಲ್ಲಂತೂ ನಾವು ಹುಡುಕೊಂಡು ಹೋಗ್ಬೇಕು. ಯಾಕಷ್ಟು ಕಷ್ಟ ಅಲ್ವಾ? ಮನೆಯಲ್ಲೇ ಮಾಡ್ಕೊಳ್ಬೋದು. ಅಲ್ಲದೆ ನವರಾತ್ರಿ ಉತ್ಸವದಲ್ಲಿ ಎಲ್ಲರೂ ಜಾಸ್ತಿಯಾಗಿ ಮನೇಲಿ ಇರ್ತೀರಾ ರಜೆ ಇದ್ದಾಗ. ಸೊ ಮನೇಲಿ ಮಾಡಿಕೊಂಡು ಗಮ್ಮತ್ತು ಮಾಡ್ಕೊಳ್ಳಿ. ಯಾವ ರೀತಿ ಈ ಭಟೋರೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು. ಭಟೂರ ತಯಾರಿಸುವ ವಿಧಾನ: ಮೊದಲಿಗೆ 1-2 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಿಗೆ ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಪುಡಿ, ಅರ್ಧ ಕಪ್ನಷ್ಟು ಮೊಸರು, ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. 1 ಗಂಟೆಗಳ ಕಾಲ ನೆನೆಯಲು ಇಟ್ಟು ಪೂರಿಯನ್ನು ದಪ್ಪನೆ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಭಟೂರ ಚೋಲೆಯೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್. ಸೊ ಚೋಲೆ ಭಟೋರೆ ಬಿಸಿ ಬಿಸಿಯಾಗಿ ರೆಡಿ ಇದೆ. ಟೇಸ್ಟ್ ನೋಡುವ ಅಲ್ವಾ? ಎಸ್, ತಗೊಳ್ಳಿ. ನೀವು ಕೂಡ ತಗೊಳ್ಳಿ ಮೇಡಮ್. ಓ, ಇದು ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟ್. ಪೂರಿ ಆದರೆ ಉಬ್ಕೊಳ್ಳೋದು ಇಮಿಡಿಯೇಟ್ಲಿ ಇದಾಗುತ್ತೆ. ಇದು ತುಂಬ ದಪ್ಪಗಿದೆ ಆ್ಯಕ್ಚುಲಿ ಅಲ್ವಾ? ಸೊ ಇದರ ಜೊತೆ ಡಿಪ್ ಮಾಡಿ ತಿನ್ನಬೇಕು. ಸೂಪರ್ ಆದಂಥ ಟೇಸ್ಟ್, ರಿಯಲಿ ಆಸಮ್, ತುಂಬ ಚೆನ್ನಾಗಿದೆ. ಸೊ ಭಟೋರೆ ಕರೆಕ್ಟಾಗಿ ಒಮ್ಮೆ ನಾನು ತಿಂದಿದ್ದೇನೆ ಇದನ್ನು. ಸೊ ಅದು ಕೂಡ ಬಾಂಬೆ ಹೋದಾಗೇನ. ಬಟ್ ಎಕ್ಸಾಕ್ಟ್ಲಿ ಇದು ಕೂಡ ಇನ್ನೂ ರಿಚ್ ಟೇಸ್ಟ್ ಇದೆ, ಹೆಲ್ದಿ ಟೇಸ್ಟ್. ಅದರ ಬ್ಲೆಂಡಿಂಗ್ ಆ್ಯಂಡ್ ತುಂಬ ಅದು ದಪ್ಪ ಇದೆ. ಪೂರಿ ಆದರೆ ಅದು 1 ನಿಮಿಷದಲ್ಲಿ 4-5 ತಿಂದಾಗುತ್ತೆ. ನನಗನ್ಸಿದೆ ಇದು ಒಂದೇ ತುಂಬ ಹೆವಿ. ಆ್ಯಂಡ್ ಚೋಲೆ ಮಸಾಲ ಕೂಡ ಅಷ್ಟೇ, ಕರೆಕ್ಟಾಗಿ ಎಲ್ಲ ಮಸಾಲೆಗಳು ನೀವು ಹೇಳಿದಾಗೆ. ಆ ಪೊಟ್ಯಾಟೊ ಜೊತೆ ಸಪ್ರೇಟ್ ಮಸಾಲ, ಜೊತೆಗೆ ಕಡಲೆ ಜೊತೆ ಕೂಡ ಆಸಮ್ ಆದಂತಹ ಬ್ಲೆಂಡಿಂಗ್. ಸೂಪರ್. ಮಧ್ಯಾಹ್ನ ಊಟದ ಬದಲು ಮಾಡಬಹುದು ಅಲ್ವಾ? ಬಟ್ ಏನೂ ಆಗಲಿ, ನನಗನ್ನಿಸುತ್ತೆ ಈ ದಸರಾ ಹಬ್ಬದ ಟೈಮಲ್ಲೂ ಕೂಡ ಇದನ್ನು ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ? ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು? ನನಗೆ ತುಂಬಾ ಖುಷಿ ಆಯ್ತು. ನನಗೆ ಗೊತ್ತಿದ್ದ ಅಡಿಗೆಗಳನ್ನು ನಾನು ಬಂದು ಹೇಳ್ತಾ ಇರ್ತೇನೆ ಅಲ್ವಾ? ನನಗೆ ಸಂತೋಷ. ಸೊ ಅದಲ್ಲದೆ ಇವತ್ತು ದಸರಾ ಹಬ್ಬ ಆರಂಭ ಆಗ್ತಾ ಇದೆ, ನವರಾತ್ರಿ ಆರಂಭ ಆಗ್ತಾ ಇದೆ. ಸೊ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಆಗಲಿ. ಥ್ಯಾಂಕ್ ಯು. ಸೊ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ಹಾಗೆಯೇ 9 ದಿವಸದ ಸಂಭ್ರಮದ ಜೊತೆಗೆ ಖಂಡಿತವಾಗ್ಲೂ ಈ ಕುಚಲಕ್ಕಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕೂಡ ನಿಮ್ಮ ಹಬ್ಬದ ಸಂಭ್ರಮಕ್ಕೆ ಈ ಅಕ್ಕಿ ಯೂಸ್ ಬೀಳುತ್ತೆ. ಸೊ ಅದಲ್ಲದೆ ನೀವು ಹೇಳಿದ್ರಿ ಕೊರಲ್ ಹಬ್ಬ ಅಂತ ಹೇಳಿದ್ರಿ ಅಲ್ವಾ, ಫಸ್ಟ್ ಡೇ ಇವತ್ತು. ಸೊ ಅದಕ್ಕೂ ನಿಮಗೂ ಯೂಸ್ ಆಗುತ್ತೆ ಇವತ್ತು ಮಾಡುವಂತಹ ಎಲ್ಲ ಹಬ್ಬದ ಒಂದು ಪ್ರಿಪರೇಷನ್ಸ್ಗೆ. ಸೊ
ಸೊ ಅದಕ್ಕೊಂದು ಪೂರಕವಾಗಿ ಕೂಡ ಒಂದು ಗಿಫ್ಟ್ ಇದೆ. ಥ್ಯಾಂಕ್ಸ್. ಎಸ್, ಸಖತ್ತಾಗಿದೆ. ಸೊ ನನಗಂತೂ ಪಂಜಾಬಿ ಹೋದಂಥ ಫೀಲ್ ಬರ್ತಾ ಇದೆ. ಇದು ಮೂರನ್ನು ಖಾಲಿ ಮಾಡಬೇಕಾದ್ರೆ ತುಂಬ ಟೈಮ್ ಅಂತೂ ಬೇಕು. ಸೊ ಖಂಡಿತವಾಗ್ಲೂ ವೀಕ್ಷಕರೇ, ಈ ನವರಾತ್ರಿಯ 9 ದಿವಸ ಕೂಡ ವಿಶೇಷವಾದಂತಹ ಖಾದ್ಯ ಪದಾರ್ಥ ಏನೇ ಇರಲಿ, ಬಟ್ ಅಚ್ಚುಕಟ್ಟಲ್ಲಿ ಒಂದು ನಿಮ್ಗೆ ಗೊತ್ತಿದೆ ಕೋವಿಡ್ ನಿಯಮ ಎಲ್ಲ ಪಾಲಿಸಿಕೊಂಡು ಅದರ ಒಂದು ನಿಯಮಾವಳಿಗಳ ಜೊತೆಗೆ ಈ ನಮ್ಮ ದಸರಾ ಹಬ್ಬವನ್ನು ಕೂಡ ಅರ್ಥಪೂರ್ಣವಾಗಿ ಆಚರಿಸುವಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಟಿವಿ ವೀಕ್ಷಿಸ್ತಿರುವಂತಹ ನಮ್ಮ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.